ಉಡುಪಿ ಜಿಲ್ಲೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಭೇಟಿಯನ್ನ ನೀಡಿ ಮೀನುಗಾರರ ಸಮಸ್ಯೆಯನ್ನ ಆಲಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೀನುಗಾರರ ಸಮಸ್ಯೆಯ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿದರೆ ಲೆಕ್ಕಕ್ಕೆ ಬರಲ್ಲ. ವಿಧಾನಸಭೆಯಲ್ಲಿ ಮೀನುಗಾರರ ಸಮಸ್ಯೆಯ ಕುರಿತು ಚರ್ಚೆಯನ್ನ ಮಾಡ್ತೇನೆ. ಮೀನುಗಾರರ ಧ್ವನಿಯಾಗಿ ಸದನದಲ್ಲಿ ಮಾತನಾಡ್ತೇನೆ ಎಂದರು. ರಾಜ್ಯಕ್ಕೆ ನೂತನ ರಾಜ್ಯಪಾಲರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಹೊಸದಾಗಿ ಬಂದ ರಾಜ್ಯಪಾಲರನ್ನ ನಾನು ಸ್ವಾಗತ ಮಾಡ್ತೇನೆ. ನಿರ್ಗಮಿತ ರಾಜ್ಯಪಾಲರು ತಮ್ಮ ಕೈಲಾದ ಕೆಲಸವನ್ನ ಮಾಡಿದ್ದಾರೆ. ರಾಜಕೀಯವಾಗಿ ನಮಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದು. ಭೇಟಿ ಮಾಡಲು ಬಯಸಿದಾಗಲೆಲ್ಲ ನಮ್ಮನ್ನ ಅವರು ಕರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಉಳಿದಂತೆ ಪೊಲಿಟಿಕಲ್ ಬಾಸ್ಗಳು ಹೇಳಿದಂತೆ ಮಾಡಿದ್ದಾರೆ ಎಂದರು. ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವರ್ತನಾಗಿರುವ ಸಾಮಾನ್ಯ ಸಂಘದ ಅಧ್ಯಕ್ಷರಾಗಿರುವಂತಹ ಕಿಶೋರ್ ಡಿ ಸುವರ್ಣರವರು, ಹಾಗೆ ಮತ್ತೆ ಮೀನುಗಾರರವರು, 370 ಮೀನುಗಾರ ಸಂಘದ ಅಧ್ಯಕ್ಷರಾಗಿರುವಂತಹ ಮೋಹನ್ ಕುದ್ಲರವರು, ಸಣ್ಣ ಟ್ರಾಲ್ ಬೋಟ್ ಸಂಘದ ಅಧ್ಯಕ್ಷರಾಗಿರುವಂತಹ ಹರಿಶ್ಚಂದ್ರ ಕಾಂಚಂದ್ರವರು, ಮೀನುಗಾರರ ದಯವಿಟ್ಟು ಆಸನವನ್ನ ಸ್ವೀಕರಿಸುವ ತಮ್ಮ ವಿನಂತಿಯನ್ನ ಮಾಡಿಕೊಟ್ಟು ಆಸನವನ್ನ ಸ್ವೀಕರಿಸುವ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಸಣ್ಣ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಸಂಘಟನೆಯ ಮುಖಂಡರು ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನೋಡಿ, ನಾನು ಮುಖ್ಯಮಂತ್ರಿ ಭೇಟಿ ಆದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ವಿಧಾನಸಭೆ ನಡೀತದೆ. ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿ ಇವರ ವಿಚಾರದಲ್ಲಿ, ಇವರ ನೋವಿನ ವಿಚಾರದಲ್ಲಿ ಏನು ಸಮಸ್ಯೆ ಇದೆ, ಇದಕ್ಕೆ ನಾವು ಅವರ ಧ್ವನಿಯಾಗಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ. ಅವ್ರು ಎಷ್ಟು ಮಾಡ್ತಾರೋ ಬಿಡ್ತಾರೋ, ಈ ಜನರಿಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದೆ. ನಮ್ಮ ಸರ್ಕಾರ ಮುಂದಿನ ದಿನಗಳು ಬರ್ತದೆ. ಇವೆಲ್ಲ ಹೆಚ್ಚು ಕಮ್ಮಿ 90% ಪರಿಹಾರವನ್ನು ಕೊಡೋಂಥ ಒಂದು ಅವಕಾಶ ಇದೆ. ಇದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಏನು ಕಾನೂನಲ್ಲೂ ಕೂಡ ಏನು ದೊಡ್ಡ ಅಡಚಣೆ ಬರಲಿಕ್ಕಾಗೋದಿಲ್ಲ. ಈ ಕೇರಳಲ್ಲಿ ಒಂದು ಕಾನೂನು, ಮುಂಬೈಯಲ್ಲಿ ಒಂದು ಕಾನೂನು, ಗೋವಾಲೊಂದು ಕಾನೂನು ಮಾಡೋಕ್ಕಾಗುತ್ತೆ ಕರ್ನಾಟಕದ. ಸೊ ಎಲ್ಲರೂ ಮೀನುಗಾರರೇ. ಸೊ ಎಲ್ಲರ ಕಡೆ ಏನಿದೆ, ರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಪ್ರತ್ಯೇಕವಾದಂಥ ಒಂದು ನೀತಿ ಇಲ್ಲಿ ಅಳವಡಿಸಬೇಕಾಗಿದೆ. ಸೊ ಬೇರೆ ರಾಜ್ಯದಲ್ಲೂ ಕೂಡ ನಾವು ಗಮನದಲ್ಲಿಟ್ಕೊಂಡು ನಾವು ಮಾಡಬೇಕಾಗಿದೆ. ಉದಾಹರಣೆಗೆ ಪೆನ್ಷನ್ ವಿಚಾರ ಇರ್ಬೋದು, ಸಬ್ಸಿಡಿ ವಿಚಾರ ಇರ್ಬೋದು, ಆಮೇಲೆ ಅವ್ರಿಗೆ ಮನೆಗಳನ್ನು ಕಟ್ಕೊಳ್ಳಿಕ್ಕೆ CRZ ಹೆಸರಿನಲ್ಲಿ ಈಗ ಹೊಸದಾಗಿ ಬಂದು ಅವ್ರನ್ನೆಲ್ಲ ಒಕ್ಕಲೆಬ್ಸ್ತಾ ಇರೋಂಥ ಕೆಲಸ ನಡೀತಾ ಇದೆ. ಅದಕ್ಕೆಲ್ಲ ಕೂಡ ಅವ್ರಿಗೆ ನಾವು ರಕ್ಷಣೆಯನ್ನು ನಾವು ಕೊಡಬೇಕಾಗಿದೆ. ಆಮೇಲೆ ಗ್ಯಾರಂಟಿ ಸ್ಕೀಮ್ ಏನಿದೆ, ಪಾಪ ಅವ್ರೇನು ಸಮುದ್ರನ ಗ್ಯಾರಂಟಿ ಕೊಡೋಕ್ಕಾಗ್ತದೆ. ಅವ್ರ ವ್ಯವಸಾಯನೇ ಮೀನುಗಾರಿಕೆ ವ್ಯವಸಾಯನೇ ನೀರು, ಸಮುದ್ರ, ಹೊಳೆ. ಸೊ ಅವ್ರು ಯಾರು ಆಸ್ತಿವಂತರು ಯಾರೋ ಕೊಡ್ಬೋದು, ಬಟ್ ನಾವು ಸರ್ಕಾರನೇ ಗ್ಯಾರಂಟಿಯಾಗಿ ನಿಂತ್ಕೊಂಡು ಅವ್ರಿಗೆ ಸಾಲಗಳನ್ನು ಕೊಡಿಸಿ ಅವರ ವೃತ್ತಿಯನ್ನು ಉಳಿಸುವಂಥ ಕೆಲಸ. ಫಸ್ಟು ನಮ್ಮದು ಒಬ್ಬ ಮೀನುಗಾರ ಇದ್ದರೆ ಅವನಿಂದ 10 ಜನ ಇದ್ದಾರೆ, ಅದನ್ನು ನಾವು ತಲೆಗಿಟ್ಕೊಳ್ಬೇಕು. ಆಮೇಲೆ ಅವನ ವೃತ್ತಿಯನ್ನು ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾವು ಸರ್ಕಾರ ಗೌರವ ಕೊಟ್ಕೊಂಡು ಅದಕ್ಕೆ ಉತ್ತೇಜನವನ್ನು ಕೊಟ್ಕೊಂಡು ನಾವು ಬರಬೇಕು. ಎಲ್ಲದಕ್ಕೂ ಕೂಡ ನಾವು ಯೋಜನೆಯನ್ನು ತಯಾರು ಮಾಡಬೇಕಾಗಿದೆ.